ಬಿಜೆಪಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲು ಹಾಕುವ ಧೈರ್ಯ ತೋರಿಸುವುದು ಬೇಡ. ಬ್ರಿಟಿಷರಿಗೆ ಗುಲಾಮರಾದವರಿಂದ ನಾವು ಕಲಿಯಬೇಕಾದಂತಿಲ್ಲ. ಬ್ರಿಟಿಷರ ಚಾಲೆಂಜ್ಗೆ ನಾವು ಭಯಪಡದವರು ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ನಿರಾಕರಣೆ ವಿಚಾರಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಬಿಜೆಪಿ ನಾಯಕರ ಹೇಳಿಕೆಯೊಂದರ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಾರೆಂದರೆ ಅದಕ್ಕೆ ವಿರುದ್ಧವಾಗಿ 100 ಪಟ್ಟು ಹೆಚ್ಚು ಹಾಕಿ ಮಾಡುವ ಶಕ್ತಿ ನಮಗಿದೆ ಎಂದರು. ಬಿಜೆಪಿಯವರ ಸವಾಲು ಪ್ರತಿಭಟನೆಗಳು ಉತ್ತರ ಕುಮಾರನ ಪೌರುಷ ವಲಯ ಮುಂದೆ ಎಂಬ ರೀತಿಯಲ್ಲಿ ಅವರು ಈ ವಿಷಯದಲ್ಲಿ ಪ್ರತಿಭಟನೆ ನಡೆಸುತ್ತಾರೆಂದರೆ ತಪ್ಪನ್ನ ಒಪ್ಪಿಕೊಂಡ ಹಾಗಾಗಿದೆ ಎಂದು ಅವರು ಹೇಳಿದರು. ಬಿಜೆಪಿಯವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ವಿಶ್ವಗುರು ಮಾಡುವ ಆತುರದಲ್ಲಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ದಾರ್ಶನಿಕರು, ಸಾಹಿತಿಗಳು, ಸ್ವಾತಂತ್ರ್ಯ ಹೋರಾಟಗಾರರನ್ನ ಅವಮಾನ ಮಾಡುವ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ ಅವರು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ನಿರಾಕರಣೆ ಮಾಡುವ ಮೂಲಕ ಅವಮಾನ ಮಾಡಿದ್ದಾರೆ ಎಂದು ಹೇಳಿದರು. ವೀರಪಾಂಡ್ಯ ಕಟ್ಟಬೊಮ್ಮನವರಿರ್ಬೋದು, ಇವರೆಲ್ಲರೂ ಸಹ ಸೇರಿ ಅಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರವೇಶ ಮಾಡಿಕೊಡ್ಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಇವ್ರು ಯಾಕೆ ಆ ವಿಚಾರದಲ್ಲಿ ಮಾತಾಡ್ತಾ ಇಲ್ಲೋದು ಎಲ್ರಿಗೂ ಸಹ ಪ್ರಶ್ನೆ. ಹಿಂದುತ್ವದ ಕಾಲಾಳುಗಳಾಗಿ ಉಪಯೋಗ ಮಾಡಿಕೊಂಡಂತ ಎಲ್ಲ ಗುರುನಾರಾಯಣರವರ ಅನುಯಾಯಿಗಳು, ಅವರ ಬೆಂಬಲದಿಂದ ಬಂದವರು ಗುರುನಾರಾಯಣರ ಬಗ್ಗೆ ಯಾಕೆ ಚಕಾರ ಎತ್ತಾ ಇಲ್ಲ? ಅದಲ್ಲದೆ ಗುರುನಾರಾಯಣರ ಬಗ್ಗೆ ಗೌರವ ಇದ್ದಿದ್ರೆ, ಗುರುನಾರಾಯಣರು ಕೇವಲ ಒಂದು ಜಾತಿಗೆ ಸ್ಥಿಮಿತವಾಗಿಲ್ಲ. ಮುಖ್ಯಮಂತ್ರಿ ಬೊಮ್ಮಾಯಿನವರು ಸಹ ಒಂದೇ ಒಂದು ಅಕ್ಷರವನ್ನು ಸಹ ಹೇಳಿಲ್ಲ. ಸುಮಾರು 4 ಜಿಲ್ಲೆಗಳಲ್ಲಿ ಬಹುಸಂಖ್ಯಾತ ಜನ ಗುರುನಾರಾಯಣರನ್ನ ಅನುಯಾಯಿಗಳಿದ್ದಾರೆ. ಅದು ಉತ್ತರ ಕನ್ನಡದಲ್ಲಿರ್ಬೋದು, ಉಡುಪಿಯಲ್ಲಿರ್ಬೋದು, ಮಂಗಳೂರಲ್ಲಿರ್ಬೋದು, ಶಿವಮೊಗ್ಗದಲ್ಲಿರ್ಬೋದು. ಮುಖ್ಯಮಂತ್ರಿಗಳಾಗಲಿ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಲಿ, ಇಲ್ಲಿ ಕೋಟಾ ಶ್ರೀನಿವಾಸ ಪೂರ್ತಿ, ಸುನೀಲ್ ಅವರು ಮಾತಾಡ್ತಾ ಇದ್ದಾರೆ. ಆದ್ರಿಂದ ಭಾರತೀಯ ಜನತಾ ಪಾರ್ಟಿಯವರು ಸೆಲೆಕ್ಟಿವ್ ಆಗಿ ಗುರುನಾರಾಯಣರನ್ನ ಒಂದು ಕೀಳರಿಮೆ ಮೂಡೋ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ಗುರುನಾರಾಯಣರವರು ತಳ ಸಮುದಾಯದವರ ಕೀಳರಿಮೆ ಹೋಗ್ಬೇಕು ಅಂತ ಹೇಳಿ ಎಲ್ಲರ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದಂಥ ಗುರುನಾರಾಯಣರನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯುಟಿ ಖಾದರ್, ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಮೊಯ್ದೀನ್ ಪಾವ, ಐವನ್ ಡಿಸೋಸಾ, ಇಬ್ರಾಹಿಂ ಕೋಡಿಚಲ್, ಶಶಿಧರ್ ಹೆಗ್ಡೆ, ವಿಶ್ವಾಸ್ ಕುಮಾರ್ ದಾಸ್, ಬಿ ಇಬ್ರಾಹಿಂ, ಪುರುಷೋತ್ತಮ್ ಚಿತ್ರಾಪುರ, ಗಣೇಶ್ ಪೂಜಾರಿ, ಚಿತ್ತರಂಜನ್, ಲುಕ್ಮನ್ ಬಂಟ್ವಾಳ್, ರಕ್ಷಿತ್ ಮೊದಲಾದವರು ಉಪಸ್ಥಿತರಿದ್ದರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.